ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 23ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಈ ದಿವ್ಯ ಬಲಿ ಪೂಜೆಯನ್ನು ಕೊರೋನಾ ವೈರಸ್ ನಿಮಿತ್ತ ದೇವಾಲಯಕ್ಕೆ ಹೋಗಲಾಗದ ಹಾಗೂ ಎಲ್ಲೆಲ್ಲಿ ಬಲಿ ಪೂಜೆಗಳಿಲ್ಲವೋ ಅವರೆಲ್ಲರಿಗಾಗಿ ವಿಶೇಷವಾಗಿ ಸಮರ್ಪಿಸಿ ನಾನು ಪ್ರಾರ್ಥಿಸುತ್ತೇನೆ. ನನ್ನ ಜೊತೆ ನೀವೆಲ್ಲರೂ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುವಾಗ ದಯಾಮಯ ದೇವರು ನಿಮ್ಮನ್ನು ಆರೋಗ್ಯ ಭಾಗ್ಯದಲ್ಲಿ ಕಾಪಾಡಲಿ. ವಿಶೇಷವಾಗಿ ಅನಾರೋಗ್ಯದಲ್ಲಿರುವವರಿಗೆ ಸೌಖ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ ದಿನಗಳು ಕಷ್ಟದ ದಿನಗಳು, ಆದರೂ ಪ್ರಭು ಯೇಸು ನಮ್ಮೊಡನೆ ಇದ್ದಾರೆ, ನಮ್ಮನ್ನು ಸಂತೈಸುತ್ತಾರೆ, ನಮ್ಮನ್ನು ಕಾಪಾಡುತ್ತಾರೆ ಎಂಬ ನಂಬಿಕೆಯಿಂದ ಹಾಗೂ ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸುವಾಗ ನಾವು ಕೂಡ ಸೌಖ್ಯ ಹೊಂದುತ್ತೇವೆ ಎಂಬ ನಂಬಿಕೆಯಿಂದ ಈ ದಿವ್ಯ ಬಲಿಪೂಜೆಯನ್ನು ನಾವು ಅರ್ಪಿಸೋಣ. ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಆ ಪ್ರೀತಿಯ ಸಂಕೇತವಾಗಿ ಪ್ರಭು ಯೇಸುವನ್ನು ನಮಗೆ ದಯಪಾಲಿಸಿದ್ದಾರೆ. ದೇವರು ನಮಗೆ ಕೊಟ್ಟ ಶ್ರೇಷ್ಠ ವರದಾನ ಈ ಜೀವ. ಈ ಜೀವವನ್ನು ಯೇಸು ತಮ್ಮ ಜೀವವನ್ನು ನೀಡುವುದರ ಮೂಲಕ ಆಶೀರ್ವದಿಸಿದರು, ಪಾಪದಿಂದ ಬಿಡುಗಡೆಗೊಳಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿಸಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಎಲ್ಲ ಪಾಪಗಳನ್ನು ಒಪ್ಪಿಕೊಳ್ಳೋಣ. ನಮ್ಮ ಬಲಹೀನತೆಯನ್ನು ಪಶ್ಚಾತ್ತಾಪ ಹೃದಯದಿಂದ ಪ್ರಭು ಯೇಸುವಿನ ಮೂಲಕ ದೇವರಲ್ಲಿ ನಿವೇದಿಸುತ್ತಾ ಈ ಪರಮ ಬಲಿಯನ್ನು ಅರ್ಪಿಸಲು ನಮ್ಮನ್ನೇ ಸಿದ್ಧರಾಗಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಶಾಂತಿ 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 ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ 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 ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಆಮೆನ್ ಆಮೆನ್ ಆಮೆನ್. ಪ್ರಾರ್ಥಿಸೋಣ. ದೇವರೇ, ರಕ್ಷಣೆಯನ್ನು ದತ್ತು ಸ್ವೀಕಾರವನ್ನು ನಿಮ್ಮಂದಲೇ ಪಡೆದಿದ್ದೀವಿ. ನಿಮ್ಮ ಮಮತೆಯ ಮಕ್ಕಳನ್ನು ದಯೆಯಿಂದ ಈಕ್ಷಿಸಿರಿ. ಕ್ರಿಸ್ತರಲ್ಲಿ ವಿಶ್ವಾಸವಿಡುವವರು ನೈಜ ಸ್ವಾತಂತ್ರ್ಯವನ್ನು ಅಳಿಯದ ಪಿತ್ರಾರ್ಜಿತ ಬಾಧ್ಯವನ್ನು ಪಡೆಯುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರವಾದಿ ಎಜೆಕಿಯೇಲನ ಗ್ರಂಥದಿಂದ ವಾಚನ. ಕರ್ತರು ನನಗೆ ಇಂತೆಂದರು, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಪಡಿಸು. ನಾನು ದುಷ್ಟನಿಗೆ ದುಷ್ಟನೇ, ನೀನು ಸತ್ತೇ ಸಾಯುವೆ ಎಂದು ನುಡಿಯುವಾಗ ನೀನು ಆ ದುಷ್ಟನನ್ನು ನನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೆ ಹೋದರೆ ಅವನು ನನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ಮುಯಿ ತೀರಿಸುವೆನು. ಆದರೆ ನೀನು ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರು ಇವನು ಅದನ್ನು ಬಿಡದೆ ಹೋದರೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನ ಕರೆಗೆ ಕಿವಿಗೊಟ್ಟರೆ ನೀತು ಒಳಿತು ನೀವಿಂದೆ. ಪ್ರಭುವಿನ ಕರೆ
ಸ್ತುತಿಗೀತೆ ಹಾಡೋಣ, ಬನ್ನಿ ಪ್ರಭುವಿಗೆ ಜಯ ಘೋಷ ಮಾಡೋಣ, ನಮ್ಮ ರಕ್ಷಕ ದೇವನಿಗೆ ಆತನ ಸನ್ನಿಧಿ ಸೇರೋಣ, ಕೃತಜ್ಞತಾ ಸ್ತುತಿಯೊಂದಿಗೆ ಜಯ ಜಯಕಾರ ಮಾಡೋಣ, ಕೀರ್ತನೆಗಳಿಂದ ಆತನಿಗೆ. ಪ್ರಭುವಿನ ಕರೆಗೆ ಕಿವಿಗೊಟ್ಟರೆ ನಿಂತು ಒಳಿತು ನೀವಿಂದೆ. ಬನ್ನಿ ಆರಾಧಿಸೋಣ, ಬನ್ನಿ ಭಾಗಿ ವಂದಿಸೋಣ, ನಮ್ಮನ್ನು ಸೃಜಿಸಿದ ಪ್ರಭುವಿಗೆ ಸಾಷ್ಟಾಂಗವೆರಗೋಣ. ಆತನೆಮ್ಮ ದೇವರು, ನಾವು ಆತನ ಕೈ ಮುಂದೆ, ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ. ಪ್ರಭುವಿನ ಕರೆಗೆ ಕಿವಿಗೊಟ್ಟರೆ ನಿಂತು ಒಳಿತು ನೀವಿಂದೆ. ಆತನ ಕರೆಗೆ ಕಿವಿಗೊಟ್ಟರೆ ನಿಂತು ಒಳಿತು ನೀವಿಂದೆ. ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಮೆರಿಭಾದಲ್ಲಿ ಮೆಸ್ಸ ಮರುಭೂಮಿಯಲ್ಲಿ ಅವರು ಮಾಡಿದಂತೆ ನೋಡಿದಾದರೂ ನನ್ನ ಮಹತ್ಕಾರ್ಯಗಳನ್ನು ಅಲ್ಲವರು ಕೆಣಕಿದರು, ಪರಿಶೋಧಿಸಿದರು ನನ್ನನ್ನು. ಪ್ರಭುವಿನ ಕರೆಗೆ ಕಿವಿಗೊಟ್ಟರೆ ನಿಂತು ಒಳಿತು ನೀವೆಂದೇ. ಪ್ರಭುವಿನ ಕರೆಗೆ ಕಿವಿಗೊಟ್ಟರೆ ನಿಂತು ಒಳಿತು ನೀವೆಂದೇ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ವಿಧವಾದ ಋಣವೂ ನಿಮಗಿರಬಾರದು. ಏಕೆಂದರೆ ಪರರನ್ನು ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ನೆರವೇರಿಸಿದವನು. ವ್ಯಭಿಚಾರ ಮಾಡಬೇಡ, ಕೊಲ್ಲಬೇಡ, ಕಳಬೇಡ, ದುರಾಶೆ ಪಡಬೇಡ, ಈ ಮುಂತಾದ ಆಜ್ಞೆಗಳೆಲ್ಲವೂ ನೀನು ನಿನ್ನನ್ನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬ ಒಂದೇ ಆಜ್ಞೆಯಲ್ಲಿ ಅಡಗಿದೆ. ಪ್ರೀತಿಯು ಪರರಿಗೆ ಕೇಡು ಬಗೆಯದು. ಆದ ಕಾರಣ ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಬಂದೊದಗಲಿರುವ ಕಷ್ಟಗಳಿಂದೆಲ್ಲ ಪಾರಾಗಿ ನರಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ
ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಿನ್ನ ಸಹೋದರನು ನಿನಗೆ ಅಪರಾಧ ಮಾಡಿದರೆ ನೀನು ಹೋಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಅವನು ನಿನಗೆ ಕಿವಿಗೊಟ್ಟರೆ ಅವನ ಸೋದರತ್ವವನ್ನು ನೀನು ಮತ್ತೆ ಗಳಿಸಿಕೊಂಡಂತಾಗುವುದು. ಒಂದು ವೇಳೆ ಅವನು ನಿನಗೆ ಕಿವಿಗೊಡದೆ ಹೋದರೆ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಹೀಗೆ 2 ಅಥವಾ 3 ಸಾಕ್ಷಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಮಾತು ಇತ್ಯರ್ಥವಾಗಲಿ. ಅವರಿಗೂ ಅವನು ಕಿವಿಗೊಡದೆ ಹೋದಲ್ಲಿ ಧರ್ಮಸಭೆಗೆ ತಿಳಿಸು. ಧರ್ಮಸಭೆಗೂ ಅವನು ಕಿವಿಗೊಡದೆ ಹೋದರೆ ಅವನನ್ನು ಧರ್ಮಭ್ರಷ್ಟನೆಂದು ಹಾಗೂ ಬಹಿಷ್ಕೃತನೆಂದು ಪರಿಗಣಿಸು. ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು. ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲೂ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಇನ್ನು ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳುವ ಯಾವುದಾದರೊಂದು ವಿಷಯವಾಗಿ ಇಹಲೋಕದಲ್ಲಿ ಒಮ್ಮನಸ್ಸುಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೂಡುತ್ತದೆ. ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ 3 ವಾಚನಗಳನ್ನು ನಾವು ಧ್ಯಾನಿಸುವ ಈ ಸಂದರ್ಭದಲ್ಲಿ ನಮಗೆ ಒಂದಂತೂ ಸಂದೇಶ ಸ್ಪಷ್ಟವಾಗಿ ಯೇಸು ಹೇಳುತ್ತಾರೆ. ಅದೇನೆಂದರೆ, ನಾವು ದೇವರು ಮೆಚ್ಚುವ ರೀತಿಯಲ್ಲಿ ಈ ಲೋಕದಲ್ಲಿ ಬಾಳತಕ್ಕದ್ದು, ದೇವರ ಹಾದಿಯಲ್ಲಿ ನಡೆಯತಕ್ಕದ್ದು ಮತ್ತು ನಾವು ನಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿಕೊಡತಕ್ಕದ್ದು. ಆ ಹಾದಿಯಲ್ಲಿ ನಡೆಯಬೇಕಾದ್ರೆ ಹೇಗೆ ಜೀವಿಸಬೇಕು ಎಂಬುದಾಗಿ ಇಂದಿನ ಈ 3 ವಾಚನಗಳು ನಮಗೆ ಸ್ಪಷ್ಟವಾಗಿ ಸ್ಫುಟವಾಗಿ ತಿಳಿಸುತ್ತವೆ. ಈ ಒಂದೊಂದೇ ವಾಚನಗಳನ್ನು ನಾವು ಧ್ಯಾನಿಸೋಣ. ಮೊದಲನೇ ವಾಚನ ಎಜೇಕಿಯೇಲ್ ಪ್ರವಾದಿಯ ಗ್ರಂಥದಿಂದ ವಾಚನ. ಎಜೇಕಿಯೇಲ್ ಪ್ರವಾದಿಯ ಗ್ರಂಥ 33ನೇ ಅಧ್ಯಾಯ ವಾಕ್ಯ 7, 8, 9 3 ವಾಕ್ಯಗಳು ಇಲ್ಲಿ ನಾವು ಇವತ್ತು ಧ್ಯಾನಿಸುತ್ತೇವೆ. ಈ ವಾಕ್ಯಗಳು ಏನ್ ಹೇಳುತ್ತವೆ? ಕರ್ತರು ನನಗೆ ಇಂತೆಂದರು, ದೇವರು ಸರ್ವೇಶ್ವರ ನನಗೆ ಇಂತೆಂದರು, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನಾಗಿ ನೇಮಿಸಿದ್ದೇನೆ. ಕಾವಲುಗಾರನಾಗಿ, ಏಕೆಂದ್ರೆ ಅವರು ತಪ್ಪು ಮಾಡಬಾರದು. ಇಸ್ರಾಯೇಲ್ ವಂಶದವರು ಯೇಸುವಿನ ದೇವರ ಹಾದಿಯಲ್ಲಿ ಅವರು ನಡೆಯತಕ್ಕದ್ದು. ಅದಕ್ಕಾಗಿ ಒಬ್ಬ ಪ್ರವಾದಿ, ಪರವಾದಿ, ಕಾವಲುಗಾರ ದೇವರ ಹಾದಿಯಲ್ಲಿ ಜೀವಿಸುವಂತೆ ಕರೆ ನೀಡುವಾತ. ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಪಡಿಸು. ಅಲ್ಲಿ ಇಸ್ರಾಯೇಲ್ ಜನಾಂಗರನ್ನು ಎಚ್ಚರಪಡಿಸುತ್ತಿದ್ದರು. ಇವತ್ತು ಆ ವಾಚನ ನಮ್ಮನ್ನು ಎಚ್ಚರಪಡಿಸುತ್ತದೆ. ಏನಂತ ಹೇಳ್ತಾ ಇದೆ? ನಾನು ದುಷ್ಟನಿಗೆ, ದುಷ್ಟನೇ ನೀನು ಸತ್ತೇ ಸಾಯುವೆ ಎಂದು ನುಡಿಯುವಾಗ, ನೋಡಿ, ದುಷ್ಟನಿಗೆ ನಾನು ಹೇಳ್ತೀನಿ ನೀನು ಸತ್ತೇ ಸಾಯುವೆ, ಯಾಕೆ? ನಿನ್ನ ದುಷ್ಟತನದ ಕಾರಣ. ನಾನು ಹೇಳುವಾಗ ನೀನು ಆ ದುಷ್ಟನನ್ನು ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೆ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ನಿನ್ನ ಕರ್ತವ್ಯ ಏನು? ಎಚ್ಚರಪಡಿಸುವುದು. ಧರ್ಮಸಭೆಯ ಕಾರ್ಯ ಪ್ರವಾದಿತನ. ಇವತ್ತು ಒಂದರ್ಥದಲ್ಲಿ ಈ ವಾಚನಗಳು ನಮಗೆ ಎಚ್ಚರಿಕೆಯನ್ನು ಕೊಡುತ್ತವೆ ಮತ್ತು ದೇವರ ಹಾದಿಯಲ್ಲಿ, ಪ್ರಭುವಿನ ಹಾದಿಯಲ್ಲಿ ನಮಗೆ ಜೀವಿಸಲು ಕರೆ ನೀಡುತ್ತವೆ. ಆದ್ದರಿಂದ ದುಷ್ಟನು ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೆ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ಮುಯ್ಯಿ ತೀರಿಸುವೆನು. ಯಾಕೆ? ನೀನು ಅವನಿಗೆ ಎಚ್ಚರ ಕೊಡಲಿಲ್ಲ. ನೋಡಿ, ನೀವು ಕೇಳಿ ಬಿಡಿ, ಸುವಾರ್ತೆ ಅಂತೂ ಸಾರಲೇಬೇಕು. ದೇವರು ಆ ಸುವಾರ್ತೆಯನ್ನು ನಮಗೆ ಆಲಿಸುವ ಹಾಗೆ ಮಾಡುತ್ತಾರೆ ಮತ್ತು ನಾವು ಆ ಸುವಾರ್ತೆಯನ್ನು ಆಲಿಸಿಯೂ ನಾವು ಕೆಟ್ಟವರಾಗಿ ಬಾಳಿದರೆ ಅದು ನಮ್ಮ ನಾಶ. ಮುಂದುವರಿಸಿ ಹೇಳ್ತಾರೆ ನೋಡಿ, ಆದರೆ ನೀನು ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದರು.
ಇವನು ಅದನ್ನು ಬಿಡದೇ ಹೋದರೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆ. ಪ್ರವಾದಿಗೆ ಹೇಳ್ತಾ ಇದ್ದಾರೆ, ನೀನು ಹೇಳಲೇಬೇಕು. ಈಗ ನೋಡಿ, ಸಂತ ಪೌಲ ಹೇಳ್ತಾನೆ, ಶುಭ ಸಂದೇಶವನ್ನು ಸಾರಬೇಕೆಂದು ಕರ್ತವ್ಯಕ್ಕೆ ನಾನು ಬದ್ಧನಾಗಿದ್ದೀನಿ. ಅದು ಸಾರದಿದ್ದರೆ ನನಗೆ ಧಿಕ್ಕಾರವಿರಲಿ. ಏಕೆಂದರೆ ನಾನು ಯಾಕೆ ಸಾರಬೇಕು? ಅದು ದೇವರ ವಾಕ್ಯ ನಾನು ಹೇಳಬೇಕು. ಜನರಲ್ಲಿ ಪರಿವರ್ತನೆ ಬರಬೇಕು. ದೇವರ ಹಾದಿಗೆ ಅವರು ಬರಬೇಕು. ದುರ್ಮಾರ್ಗ ಬಿಟ್ಟು ಅವರು ಬರಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಕೀರ್ತನೆಯಲ್ಲಿ ನಾವು ಆಲಿಸಿದೆವು, ಪ್ರಭುವಿನ ಕರೆಗೆ ಕಿವಿ ಕೊಟ್ಟರೆನಿತೋ ಉಳಿತು ನೀವೆಂದೆ. ಪ್ರಭುವಿನ ಕರೆಗೆ, ದೇವರ ಕರೆಗೆ, ದೇವರ ವಾಕ್ಯಕ್ಕೆ ನಾವು ಕಿವಿಗೊಡೋಣ. ದೇವರ ವಾಕ್ಯ ನಮಗೆ ದಾರಿ ದೀಪ. ಆ ವಾಕ್ಯದಂತೆ ನಾವು ಜೀವಿಸೋಣ. ನಮಗೆ ಬೇರೆ ಯಾವ ನಿಯಮಗಳು ಇಲ್ಲ. ಪ್ರಭುವಿನ ನಿಯಮಗಳು ಅವು ಆಶೀರ್ವಾದದ ನಿಯಮಗಳು, ಅನುಗ್ರಹದ ಕೃಪೆಯ ನಿಯಮಗಳು. ಇನ್ನು 2ನೇ ವಾಚನದಲ್ಲಿ ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾರೆ. ಇಲ್ಲಿ ಕೂಡ 3 ವಾಕ್ಯಗಳು, 8, 9, 10. ರೋಮನ್ನರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ. ಸಹೋದರರೇ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ವಿಧವಾದ ಋಣವೂ ನಿಮಗಿರಬಾರದು. ನಮಗಿರುವ ಋಣ ನಾವು ಪ್ರೀತಿಸಬೇಕು. ಈ ಪ್ರೀತಿ ಲೋಕದ ಪ್ರೀತಿ ಅಲ್ಲ, ಕ್ರಿಸ್ತನ ಪ್ರೀತಿ, ತ್ಯಾಗಮಯ ಪ್ರೀತಿ ಹಾಗೂ ಸಂಪೂರ್ಣ ಕೊಡುವ ಪ್ರೀತಿ, ಆ ದೇವರ ಪ್ರೀತಿ. ಆ ಪ್ರೀತಿ ನಮ್ಮಲ್ಲಿ ಅಂತರಣ ಇರಬೇಕು. ಏಕೆಂದರೆ ಪರರನ್ನು ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ನೆರವೇರಿಸಿದವನು. ನೋಡಿ, ಈ ಪ್ರೀತಿ ಧರ್ಮಶಾಸ್ತ್ರವನ್ನು ನೆರವೇರಿಸುತ್ತದೆ. ವ್ಯಭಿಚಾರ ಮಾಡಬೇಡ, ಕೊಲ್ಲಬೇಡ, ಕಳಬೇಡ, ದುರಾಸೆ ಪಡಬೇಡ, ಈ ಮುಂತಾದ ಆಜ್ಞೆಗಳೆಲ್ಲವೂ ಯಾವುದರಲ್ಲಿ ಅಡಗಿದೆ? ನೀನು ನಿನ್ನನ್ನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ಒಂದೇ ಆಜ್ಞೆಯಲ್ಲಿ ಅಡಗಿದೆ. ಪ್ರೀತಿ ಇದ್ದಲ್ಲಿ ಇವೆಲ್ಲವೂ ದೂರವಾಗುತ್ತವೆ. ಅಲ್ಲಿ ಕೊಲೆ ಇರೋಲ್ಲ, ಕಳವು ಇರೋಲ್ಲ, ದುರಾಶೆ ಇರೋಲ್ಲ, ವ್ಯಭಿಚಾರದ ಆಶೆ ಇರೋಲ್ಲ. ಅಲ್ಲಿ ದೇವರ ಭಯ ಇರುತ್ತೆ. ಪ್ರೀತಿಯು ಪರರಿಗೆ ಕೇಡು ಬಗೆಯದು. ಆದ ಕಾರಣ ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ಆತ್ಮೀಯ ಸಹೋದರ ಸಹೋದರಿಯರೇ, 3ನೇ ವಾಚನದಲ್ಲಿ ಯೇಸು ಸ್ವಾಮಿ ನಮಗೆ ಹೇಳುತ್ತಾರೆ, ಮತ್ತಾಯನ ಶುಭ ಸಂದೇಶ 18, 15-20. ಇಲ್ಲಿ 3 ವಿಷಯಗಳಿವೆ. ಮೊದಲನೇದಾಗಿ ಸಹೋದರನ ತಪ್ಪನ್ನು ಮನಗಾಣಿಸುವುದು. 2ನೇದಾಗಿ ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ನಾನು ಬಂಧಿಸುತ್ತೇನೆ, ಬಿಡುಗಡೆ ಮಾಡ್ತೀರೋ ಬಿಡುಗಡೆ ಮಾಡಲಾಗುವುದು. 3ನೇದಾಗಿ ಇಬ್ಬರು ಪ್ರಾರ್ಥಿಸುವಾಗ ದೇವರ ಆಶೀರ್ವಾದ. ಈ 3 ವಿಷಯಗಳನ್ನು ನಾವು ಧ್ಯಾನಿಸೋಣ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಿನ್ನ ಸಹೋದರನು ನಿನಗೆ ಅಪರಾಧ ಮಾಡಿದರೆ ನೀನು ಹೋಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಒಂದು ವೇಳೆ ಅಪರಾಧ ಮಾಡಿದರೆ ನೀನು ತಪ್ಪನ್ನು ಮನಗಾಣಿಸು. ಇದು ಯೇಸುವಿನ ಹಾದಿ. ಅವನು ನಿನಗೆ ಕಿವಿಗೊಟ್ಟರೆ ಅವನ ಸೋದರತ್ವವನ್ನು ನೀನು ಮತ್ತೆ ಗಳಿಸಿಕೊಂಡಂತಾಗುವುದು. ಒಂದು ವೇಳೆ ಅವನು ತನ್ನ ಸ್ವಾರ್ಥ ಅಹಂಕಾರ ಪಟ್ಟರೆ ಏನಾಗುವುದು? ಒಂದು ವೇಳೆ ಅವನು ನಿನಗೆ ಕಿವಿಗೊಡದೆ ಹೋದರೆ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಒಂದು ವೇಳೆ ಅವನು ನಿನಗೆ ಕಿವಿಗೊಡದೆ ಹೋದರೆ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಹೀಗೆ 2 ಅಥವಾ 3 ಸಾಕ್ಷಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಮಾತು ಇತ್ಯರ್ಥವಾಗಲಿ. ನಿಮ್ಮ ಮಧ್ಯೆ ಇತ್ಯರ್ಥ ಮಾಡಿಕೊಳ್ಳಿ. ಅದನ್ನು ಕೋರ್ಟಿಗೋ ಕಚೇರಿಗೋ ಎಲ್ಲೆಲ್ಲಿ ಕೊಂಡೋಗಿ ಕ್ರೈಸ್ತ ಜೀವನ ಹಾಳು ಮಾಡಿಕೊಳ್ಬೇಡಿ. ಅವರಿಗೂ ಅವನು ಕಿವಿಗೊಡದೆ ಹೋದರೆ ಧರ್ಮಸಭೆಗೆ ತಿಳಿಸು. ಮೊದಲನೇದಾಗಿ ಒಬ್ಬನಾಗಿ ಹೋಗು, ಆಮೇಲೆ 2 ಅಥವಾ 3 ಹೋಗು. 3ನೇದಾಗಿ ಧರ್ಮಸಭೆಗೆ ತಿಳಿಸು. ಧರ್ಮಸಭೆಗೂ ಅವನು ಕಿವಿಗೊಡದೆ ಹೋದರೆ ಅವನು ಧರ್ಮ ಭ್ರಷ್ಟನೆಂದು ಹಾಗೂ ಬಹಿಷ್ಕೃತನೆಂದು ಪರಿಗಣಿಸು. ನೋಡಿ, ಇವತ್ತು ಕಿವಿಗೊಡದೆ ಅಹಂಕಾರ, ಸ್ವಾರ್ಥ, ಗರ್ವ, ತನ್ನ ಮುಂದುತನದಿಂದ ಹಠಮಾರಿಗಳಾಗಿ ಜೀವಿಸುವವರಿಗೆ ಅವರು ಧರ್ಮ ಭ್ರಷ್ಟರು ಮತ್ತು ಬಹಿಷ್ಕೃತರಾಗುತ್ತಾರೆ. ಅವರನ್ನೇ ಬಹಿಷ್ಕರಿಸುತ್ತಾರೆ. ಅವರ ಆಲೋಚನೆಯಿಂದ, ಅವರ ಒಂದು ನಡತೆಯಿಂದ, ಅವರ ಒಂದು ಜೀವನದಿಂದ ಅವರು ತಮ್ಮನ್ನೇ ತಾವು ಧರ್ಮ ಭ್ರಷ್ಟನೆಂದು ಹಾಗೂ ಬಹಿಷ್ಕೃತನೆಂದು ಪರಿಗಣಿಸುವಂತಾಗತ್ತೆ. ನೀವು ಇಹದಲ್ಲಿ, ಈಗ ಯೇಸು ಮುಂದುವರಿಸಿ ಹೇಳ್ತಾರೆ, ನೀವು ಇಹದಲ್ಲಿ ಧರ್ಮಸಭೆಗೆ ಅವರು ಅಧಿಕಾರ ಕೊಟ್ಟಿದ್ದಾರೆ. ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು. ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲೂ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಇಂಥ ಒಂದು ಅಧಿಕಾರ ಪವಿತ್ರ ಸಭೆಗೆ ಯೇಸು ಕೊಟ್ಟಿದ್ದಾರೆ. ಇನ್ನು ಮುಂದುವರಿಸಿ ಯೇಸು ಹೇಳ್ತಾರೆ, ಇನ್ನು ನಿಮಗೆ ಹೇಳುವುದೇನೆಂದರೆ ಇದು ಆತನ ಬೋಧನೆಯ ತಿರುಳು ಹೃದಯ. ಏನದು? ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳುವ ಯಾವುದಾದರೂ ವಿಷಯವಾಗಿ ಇಹಲೋಕದಲ್ಲಿ
ಶಿಷ್ಯರೊಡನೆ ತಾಯಿ ಮರಿಯಮ್ಮ ಮತ್ತು ಇನ್ನಿತರ ಸ್ತ್ರೀಯರು, ಯೇಸುವಿನ ಸಹೋದರ ಸಹೋದರಿಯರು ಅಲ್ಲಿ ಒಮ್ಮನಸ್ಸಿನಿಂದ ಪ್ರಾರ್ಥಿಸುತ್ತಿದ್ದರು. ಒಂದು ಧರ್ಮ ಕೇಂದ್ರ, ಒಂದು ಸಮುದಾಯ, ಒಂದು ಲೀಜನ್ ಆಫ್ ಮೇರಿ ಅಥವಾ ಪ್ರಾರ್ಥನಾ ಕೂಟ ಒಮ್ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಅಲ್ಲಿ ಒಮ್ಮನಸ್ಸಿಲ್ಲ ಅಂದ್ರೆ ಆ ಪ್ರಾರ್ಥನೆ ಆಲಿಸಲ್ಪಡುವುದಿಲ್ಲ. ನಾವು ಒಮ್ಮನಸ್ಸು, ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಒಮ್ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಒಮ್ಮನಸ್ಸು ಅದು ಸುಮನಸ್ಸು, ಅಲ್ಲಿ ಆಶೀರ್ವಾದ. ಅದಕ್ಕೆ ಯೇಸು ಹೇಳ್ತಾರೆ, ಯಾವುದಾದ್ರೂ ವಿಷಯವಾಗಿ ಇಹಲೋಕದಲ್ಲಿ ಒಮ್ಮನಸ್ಸುಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೂಡುತ್ತದೆ. ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಎಲ್ಲಿ 2-3 ಒಮ್ಮನಸ್ಸಿನಿಂದ. ನೋಡಿ, ಅಲ್ಲಿ ಏನಿರಬಾರ್ದು, ಅಲ್ಲಿ ಪರಸ್ಪರ ಅಪರಾಧಗಳು ಇರಬಾರ್ದು, ಮನ ನೋವು ಇರಬಾರ್ದು, ಒಬ್ಬರೊಬ್ಬರ ಮನಸ್ಸನ್ನು ನೋಯಿಸಬಾರ್ದು. ಅದನ್ನೇ ಸಂತ ಪೌಲರು ಹೇಳ್ತಾರೆ, ಆ ಪ್ರೀತಿ ಪರರಿಗೆ ಕೇಡು ಬಗೆಯದು, ಪ್ರೀತಿಯ ಧರ್ಮಶಾಸ್ತ್ರದ ಪೂರೈಕೆ. ಇಲ್ಲಿ ಎಜೆಕಿಯಲ್ ಪ್ರವಾದಿಯ ಮೂಲಕ ಹೇಳುತ್ತಾರೆ, ನೀನು ಅವನಿಗೆ ಅವನ ತಪ್ಪನ್ನು ಮನಗಾಣಿಸು, ಇಲ್ಲದಿದ್ದರೆ ಅವನ ಸಾವಿಗೆ ನೀನು ಕಾರಣವಾಗುತ್ತೀಯಾ. ಹೌದು ಆತ್ಮೀಯರೇ, ಇವತ್ತು ನಮಗೆ ಈ 3 ವಾಚನಗಳು ಎಚ್ಚರಿಕೆ. ನಾವು ಕೂಡ ನಮ್ಮ ದುಷ್ಟತನವನ್ನು ಬಿಟ್ಟು ದುರ್ಮಾರ್ಗದಿಂದ ಒಳ್ಳೆಯ ಮಾರ್ಗಕ್ಕೆ ಬರಬೇಕು. ನಾವು ಕೂಡ ಪ್ರೀತಿಸಬೇಕು ಹಾಗೂ ಸರ್ವರಿಗಾಗಿ ನಾವು ಪ್ರಾರ್ಥಿಸಬೇಕು. ನಾವು ಕೂಡ ಒಂದು ವೇಳೆ ನಾವು ತಪ್ಪುಗಳನ್ನು ಮಾಡಿದ್ದರೆ ಕ್ಷಮೆ ಯಾಚಿಸಬೇಕು. ಇತರರು ನಮಗೆ ತಪ್ಪು ಮಾಡಿದ್ದರೆ ಅದನ್ನು ನಾವು ಬಗೆಹರಿಸಬೇಕು. ಹಾಗೇನೆ ನಮಗೂ ಕೂಡ ದೇವರು ಅಧಿಕಾರ ಕೊಟ್ಟಿದ್ದಾರೆ. ಏನು ಪ್ರಾರ್ಥನೆಯಲ್ಲಿ ಬಂಧಿಸಲಾಗುವುದು, ಬಿಡುಗಡೆ ಮಾಡಲಾಗುವುದು. ಯೇಸು ನಾಮದಲ್ಲಿ ನಾವು ಬಂಧಿಸಲಿಕ್ಕೆ ಸಾಧ್ಯವಿದೆ. ಎಲ್ಲ ಕೇಡುಗಳು, ರೋಗಗಳು, ಬೇನೆಗಳು, ಬವಣೆಗಳು, ನಿರಾಶೆಗಳು, ದುಃಖಗಳು ಇವೆಲ್ಲವನ್ನು ಬಂಧಿಸಲು ಸಾಧ್ಯವಿದೆ. ಒಮ್ಮನಸ್ಸು ಉಳ್ಳವರಾಗಿ ನಾವು ಪ್ರಾರ್ಥಿಸಬೇಕು. ಇಂದಿನ ಈ ಬಲಿಯ ಅರ್ಪಣೆ ನಮಗೆ ಆಶೀರ್ವಾದ ತರಲಿ. ಈ ದೇವರ ವಾಕ್ಯದ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ. ನಮ್ಮಲ್ಲಿರುವ ಬಲಹೀನತೆಗಳನ್ನು ಪ್ರಭು ಮನ್ನಿಸಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಪ್ರಭುವಿನ ಹಾದಿಯಲ್ಲಿ ನಮ್ಮನ್ನು ನಡೆಸಲೆಂದು ನಾವು ಮನಸ್ಸಿನಿಂದ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವವನು, ಸ್ತುತಿಗೆ ಪಾತ್ರನು, ಸ್ತುತಿಯಲ್ಲಿ ಜೀವಿಸುವನಾದ ಪ್ರಭು ಯೇಸುವೆ, ನಿಮ್ಮ ನಾಮಕ್ಕೆ ಅನಂತ ಸ್ತೋತ್ರಗಳು. ಒಂದು ಒಳ್ಳೆಯ ಸಂದೇಶವನ್ನು ನಮಗೆ ಕೊಟ್ಟದಕ್ಕಾಗಿ ವಂದಿಸುವಾಗ ಈ ಸಂದೇಶದಂತೆ ನಾವು ಜೀವಿಸಲು ಬೇಕಾದ ವರದಾನಗಳನ್ನು ಕರುಣಿಸು. ನಮ್ಮ ಬಲಹೀನತೆಯನ್ನು ಮನ್ನಿಸು. ನಮ್ಮೊಳಗಡೆಯಿರುವ ಸ್ವಾರ್ಥ, ಅಹಂಕಾರ ಇವೆಲ್ಲವನ್ನು ದೂರ ಮಾಡು. ಇದೋ ಯೇಸುವೆ, ಈ ದಿನ ಕೊರೋನಾದಿಂದ ನರಳುತ್ತಿರುವವರಿಗಾಗಿ ಪ್ರಾರ್ಥಿಸುತ್ತೇನೆ. ಕೊರೋನಾ ಪಾಸಿಟಿವ್ ಆಗಿರುವವರಿಗೆ ನೆಗೆಟಿವ್ ಆಗಲಿ. ಆಸ್ಪತ್ರೆಯಲ್ಲಿ ಜೀವನ್ಮರಣ ಮಧ್ಯೆ ಹೋರಾಡುತ್ತಿರುವವರು ಸೌಖ್ಯಗೊಳ್ಳಲಿ. ವೈದ್ಯರ ಮೇಲೆ, ನರ್ಸ್ಗಳ ಮೇಲೆ, ವಿಶ್ವದಲ್ಲಿರುವ ಎಲ್ಲ ಮುಖಂಡರುಗಳ ಮೇಲೆ ಈ ಒಂದು ವ್ಯಾಧಿ ವಿಶ್ವದಿಂದ ದೂರವಾಗಲಿ. ಶೀಘ್ರವೇ ಇದಕ್ಕೆ ಲಸಿಕೆ ಕಂಡುಹಿಡಿಯುವಂತಾಗಲಿ. ಇದು ನಿಮ್ಮ ಕುಟುಂಬಗಳಲ್ಲಿರುವ ಹಿರಿಯರು, ದಂಪತಿಗಳು, ತಂದೆ ತಾಯಿಗಳು, ಮಕ್ಕಳು, ಯುವಕ ಯುವತಿಯರು ಅಭಿಷೇಕಗೊಳ್ಳಲಿ. ನಿಮ್ಮ ಕೆಲಸ ಕಾರ್ಯಗಳು ಆಶೀರ್ವಾದಗೊಳ್ಳಲಿ. ದೇಶ ವಿದೇಶದಲ್ಲಿರುವ ನೀವೆಲ್ಲರೂ ಅಭಿಷೇಕಗೊಳ್ಳಲಿ. ನಿಮ್ಮ ಪ್ರಾರ್ಥನಾ ಕೂಟಗಳು, ಪ್ರಾರ್ಥನಾ ಸಭೆಗಳು ಅಭಿಷೇಕಗೊಳ್ಳಲಿ. ವಿಶೇಷವಾಗಿ ನಾವೆಲ್ಲರೂ ಮನಸ್ಸಿನಿಂದ ಪ್ರಾರ್ಥಿಸೋಣ. ಯೇಸು ನಾಮದಲ್ಲಿ ಅದ್ಭುತಗಳು ನಡೆಯಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ, ಯೇಸುವೆ ಕೃತಜ್ಞತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ನಿಮಗೆ ಸೌಖ್ಯ, ಯೇಸು ರಕ್ತದಲ್ಲಿ ನಿಮಗೆ ಸಂರಕ್ಷಣೆ. ಪವಿತ್ರಾತ್ಮ ಭರಿತರಾಗಿ ಪ್ರಭು ಯೇಸುವಿಗೆ ಕೊನೆ ಉಸಿರಿರುವವರೆಗೆ ಸಾಕ್ಷಿಯಾಗಿ ಬಾಳಲು ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಈಗ ನಾವು ನಮ್ಮ ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಷಿಯುಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ 3ನೇ ದಿನ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು.
ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇನ್. ವಿಶ್ವಾಸಿಗಳ ಪ್ರಾರ್ಥನೆ. ನಿಮ್ಮ ಉತ್ತರ: ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ನಮ್ಮ ಜಗದ್ಗುರುಗಳಿಗಾಗಿ, ಧರ್ಮಾಧ್ಯಕ್ಷರುಗಳಿಗಾಗಿ, ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ, ಗುರುಗಳಿಗಾಗಿಯೂ ವಿಶೇಷವಾಗಿ ದೈವ ಕರೆಗಳಿಗಾಗಿಯೂ ನಾವು ಪ್ರಾರ್ಥಿಸೋಣ. ಇಡೀ ವಿಶ್ವಸಭೆಯನ್ನು ಮುನ್ನಡೆಸಲು ಬೇಕಾದ ಪ್ರಭುವಿನ ವಿಶೇಷ ಆಶೀರ್ವಾದ, ಅನುಗ್ರಹ ಮತ್ತು ಧೈರ್ಯವನ್ನು ದಯಪಾಲಿಸಿರಿ. ಎಲ್ಲ ಕೇಡುಗಳಿಂದ ಅವರನ್ನು ರಕ್ಷಿಸಿ ಆಶೀರ್ವದಿಸಿರೆಂದು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ವಿಶ್ವದಲ್ಲೆಲ್ಲ ಹರಡುತ್ತಿರುವ ಕೋವಿಡ್-19 ಕೊರೋನಾ ವೈರಸ್ ನಿಷ್ಕ್ರಿಯವಾಗಲಿ. ಇದಕ್ಕೆ ಶೀಘ್ರವೇ ಲಸಿಕೆಯನ್ನು ಕಂಡುಹಿಡಿಯುವಂತಾಗಲಿ. ಮನುಷ್ಯರೆಲ್ಲರೂ ಪಶ್ಚಾತ್ತಾಪ ಪಟ್ಟು ನಿಜ ದೇವರ ಪ್ರೀತಿಯನ್ನು ಕಂಡುಕೊಳ್ಳುವಂತಾಗಲಿ. ಎಲ್ಲ ಪಾಪ ಶಾಪಗಳಿಂದ ಬಿಡುಗಡೆ ಹೊಡೆಯಿರಿ ಮತ್ತು ನಮ್ಮ ಮನಸ್ಸುಗಳನ್ನು ನಿಮ್ಮೆಡೆಗೆ ತಿರುಗಿಸಿರಿ. ವಿಶೇಷವಾಗಿ ಕೋವಿಡ್ ಪಾಸಿಟಿವ್ ಆಗಿರುವವರು ನೆಗೆಟಿವ್ ಆಗಲಿ. ಈ ಕೋವಿಡ್ಗೆ ಬಲಿಯಾದ ಎಲ್ಲ ಕುಟುಂಬಗಳ ದುಃಖವನ್ನು ನಿಮಗೆ ಸಮರ್ಪಿಸುತ್ತೇವೆ. ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ದಯಪಾಲಿಸಿರಿ. ಈ ಒಂದು ಮಾರಕ ಕಾಯಿಲೆ ಇಂದ ಆಸ್ಪತ್ರೆಯಲ್ಲಿರುವವರೆಲ್ಲರೂ ಶೀಘ್ರವೇ ಗುಣಮುಖ ಹೊಂದಲಿ ಮತ್ತು ಈ ಒಂದು ಮಾರಕ ಕಾಯಿಲೆ ವಿಶ್ವವನ್ನು ಬಿಟ್ಟು ತೊಲಗಲೆಂದು ನಾವು ಪ್ರಭುವಿನಲ್ಲಿ ಮೊರೆ ಇಡೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಎಲ್ಲ ರೋಗಿಗಳಿಗಾಗಿ, ವಿಶೇಷವಾಗಿ ಹಾಸಿಗೆಯಲ್ಲಿರುವವರು, ಅನಾರೋಗ್ಯದಲ್ಲಿರುವವರು, ಮಾರಣಾಂತಿಕ ಕಾಯಿಲೆಗೆ ಒಳಗಾದವರು, ಕ್ಯಾನ್ಸರ್, HIV, ಏಡ್ಸ್ ಅಥವಾ ಯಾವುದೇ ತರದ ರೋಗಗಳು, ಕೋವಿಡ್ ಇಂಥವುಗಳಿಗೆ ಒಳಗಾಗಿ ಹಾಸಿಗೆಯಲ್ಲಿ ಜೀವನ್ಮರಣದ ಮಧ್ಯೆ ಹೋರಾಡುತ್ತಿರುವವರು, ICU ಅವರೆಲ್ಲರನ್ನು ಸಮರ್ಪಿಸುತ್ತೇನೆ. ದೇವ, ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ಕೊಡುವವರು ನೀವೇ ಆಗಿದ್ದೀರಿ. ವಿಶೇಷವಾಗಿ ದಿವ್ಯ ಬಲಿಪೂಜೆಯ ಮೂಲಕ ಅವರ ದುಃಖ ದುಗುಡ ದುಮ್ಮಾನಗಳನ್ನು ಸಮರ್ಪಿಸುತ್ತೇನೆ. ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರತಿಯೊಬ್ಬರು ಸೌಖ್ಯವನ್ನು ಪಡೆಯಲೆಂದು ನಾವು ಮೊರೆ ಇಡೋಣ. ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ಕುಟುಂಬದಲ್ಲಿರುವ ತಂದೆ ತಾಯಿ, ಮಕ್ಕಳು, ಯುವಕ ಯುವತಿಯರು, ಹಿರಿಯರು ಏಕ ಮನಸ್ಸಿನಿಂದ ಕುಟುಂಬ ಮೌಲ್ಯಗಳಿಂದ ತಮ್ಮ ಪರಸ್ಪರ ಪ್ರೀತಿಯಿಂದ ಜೀವಿಸಲು ಬೇಕಾದ ವರಗಳು ಮತ್ತು ಕುಟುಂಬದ ಸಮಸ್ಯೆಗಳು ಎಲ್ಲವೂ ನಿಷ್ಕ್ರಿಯವಾಗಿ ಪ್ರಭು ಯೇಸುವಿನ ಪ್ರೀತಿಯಿಂದ ಎಲ್ಲ ಕುಟುಂಬಗಳು ತುಂಬಲೆಂದು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಕಾರ್ಮಿಕ ವರ್ಗದವರಿಗಾಗಿ, ರೈತಾಪಿ ವರ್ಗದವರಿಗಾಗಿ ಅವರಿಗೆ ಬೇಕಾದ ಉತ್ತಮ ಮಳೆ, ಉತ್ತಮ ಬೆಳೆ, ಎಲ್ಲಿ ಅನಾವೃಷ್ಟಿ ಅತಿವೃಷ್ಟಿ ಇದೆ ನಿಮಗೆ ತಿಳಿದಿದೆ ಸ್ವಾಮಿ, ಆ ಊರುಗಳನ್ನು ಆಶೀರ್ವದಿಸಿರಿ. ಊರುಗಳ ಮೇಲೆ ಎಲ್ಲ ಶಾಪ ಪಾಪಗಳನ್ನು ತೊಡೆದು ಹಾಕಿರಿ. ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ವಿಧವೆಯರು, ವಿದುರರು, ಬಡವರು, ಒಂದು ಹೊತ್ತಿನ ಊಟಕ್ಕೆ ಗತಿಯಿಲ್ಲದವರು ಅವರೆಲ್ಲರನ್ನು ಸ್ಪರ್ಶಿಸಿರಿ. ಅಪರಾಧಿಗಳಿಗೆ ಮನ ಪರಿವರ್ತನೆ ಕೊಡಿರಿ, ನಿರಪರಾಧಿಗಳನ್ನು ಬಿಡುಗಡೆಗೊಳಿಸಿರಿ. ಹೀಗೆ ವಿಶ್ವವು ಶಾಂತಿ ಸಮಾಧಾನದ ತಾಣವಾಗಲೆಂದು ಎಲ್ಲ ರಾಜಕೀಯ ಮುಖಂಡರು ಹಾಗೂ ಎಲ್ಲ ನಾಯಕರುಗಳು ಕೂಡ ಆಶೀರ್ವಾದ ಹೊಂದಲೆಂದು, ಭ್ರಷ್ಟಾಚಾರ ಮತಾಂಧತೆ ದೂರ ಹೋಗಿ ಯೇಸುವಿನ ಶಾಂತಿ ಸಮಾಧಾನದ ಕೃಪೆ ಅವರಲ್ಲೂ ಬರಲೆಂದು, ಹೀಗೆ ವಿಶ್ವವು ಆಶೀರ್ವಾದದ ತಾಣವಾಗಲೆಂದು ಪ್ರಾರ್ಥಿಸೋಣ. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ದಯಾಮಯ ತಂದೆಯೇ, ನೀವು ನಮ್ಮನ್ನು ಪ್ರೀತಿಸುತ್ತೀರಿ. ಆ ಪ್ರೀತಿಯ ಕೊಡುಗೆಯಾಗಿ ಪ್ರಭು ಯೇಸುವನ್ನೇ ನಮಗೆ ದಯಪಾಲಿಸಿದ್ದೀರಿ. ಇದೋ ಇಂದು ಭಕ್ತಿಯಿಂದ ವಿಶ್ವಾಸದಿಂದ ಈ ಪ್ರಾರ್ಥನೆಗಳನ್ನು ಸಮರ್ಪಿಸಿದ್ದೇವೆ. ನಮ್ಮ ಒಳಗಡೆ ಅನೇಕ ಪ್ರಾರ್ಥನೆಗಳಿವೆ, ಅವುಗಳಿಗೂ ಸದುತ್ತರವನ್ನು ದಯಪಾಲಿಸಿರಿ.
ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ನೀಡಿದ ಫಲಗಳ ತಂದೆಯೇನು, ಹೃದಯದಿ ಮಿಡಿಯುವ ಗೀತೆಯ ಹಾಡುವೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ದೇವಾ. ಬೆವರಿನ ಹನಿಗಳ ಮಣ್ಣಿನ ತೆರೆಯ ತಾಗಿ ಬೆಳೆಯಿತು ಸಸಿಯು ಗೋಧಿಯ ತೆನೆಯಾಗಿ. ಬೆವರಿನ ಹನಿಗಳು ಮಣ್ಣಿನ ತೆರೆಯ ತಾಗಿ ಬೆಳೆಯಿತು ಸಸಿಯು ಗೋಧಿಯ ತೆನೆಯಾಗಿ. ಸ್ವೀಕರಿಸು ಎಮ್ಮ ಶ್ರಮಗಳನ್ನು, ಅನುಗೊಳಿಸು ನಿನ್ನ ದೇಹವನ್ನು. ಸ್ವರ್ಗೀಯ ಮನ್ನವನು, ಸ್ವರ್ಗೀಯ ಮನ್ನವನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನೀವು ನೈಜ ಪ್ರಾರ್ಥನೆಯ ಮತ್ತು ಶಾಂತಿಯ ಕೊಡುಗೆಯನ್ನು ನಮಗೆ ಕರುಣಿಸುತ್ತೀರಿ. ಈ ಅರ್ಪಣೆಯ ಮೂಲಕ ನಿಮ್ಮ ದೇವಿ ಮಹತ್ವಕ್ಕೆ ತಕ್ಕ ಸನ್ಮಾನವನ್ನು ನೀಡುವಂತೆಯೂ ಈ ಪವಿತ್ರ ರಹಸ್ಯಗಳಲ್ಲಿ ಭಾಗವಹಿಸಿ ನಾವು ನಿಷ್ಠೆಯಿಂದ ಮನಗಳಲ್ಲಿ ಒಂದಾಗಿರುವಂತೆಯೂ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವರು ಪಾಸ್ಕರಾಸ್ಯದ ಮೂಲಕ ಪಾಪ ಮತ್ತು ಮರಣದ ನೊಗದಿಂದ ನಮ್ಮನ್ನು ಬಿಡುಗಡೆ ಮಾಡುವ ಅತಿಶಯ ಕಾರ್ಯವನ್ನು ನೆರವೇರಿಸಿದರು. ಆಯ್ಕೆಯಾದ ಜನರು, ರಾಜಗುರುವರ್ಗದವರು, ಪವಿತ್ರ ಜನಾಂಗವು, ನಿಮ್ಮ ಸ್ವಂತ ಪ್ರಜೆಯು ಎಂದು ಈಗ ಎಣಿಸಿಕೊಳ್ಳುವಂತ ಮಹಿಮೆಗೆ ನಮ್ಮನ್ನು ಆರಿಸಿದರು. ಹೀಗೆ ಕಾರ್ಗತ್ತಲೆಯಿಂದ ನಿಮ್ಮ ಅದ್ಭುತಕರ ಬೆಳಕಿಗೆ ಆಹ್ವಾನಿತರಾಗಿರುವ ನಾವು ನಿಮ್ಮ ಮಹತ್ ಕಾರ್ಯಗಳನ್ನು ಎಲ್ಲೆಲ್ಲೂ ಸಾರಲು ನಮ್ಮನ್ನು ಕರೆದರು. ಆದುದರಿಂದ ದೇವದೂತರೊಂದಿಗೂ, ಶ್ರೇಷ್ಠ ದೂತರೊಂದಿಗೂ, ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ, ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು, ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ, ಹೋಸನ್ನ, ಹೋಸನ್ನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ, ಹೋಸನ್ನ, ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ.
ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾ ಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರೂ ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು
ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರವು ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರೆ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರೆ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರವು ರಕ್ತವು ನನ್ನನ್ನು ಕಾಪಾಡಲಿ. ನನ್ನ ರಾಗರೀರಾಗಿ ರಾಗ ತಾಳವಾಗಿ ಬಾಳಗೀತೆಯಾಗಿ ಮಧುರನಾದವಾಗಿ ಬಾಯೇಸುವೆ, 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 ಬಾಯೇಸುವೆ. ಬರಡಾದ ಬದುಕಿಗೆ ಚಿಲುಮೆಯಾಗಿ, ಪಾಪಿಯ ಜೀವಕ್ಕೆ ರಕ್ಷಣೆಯಾಗಿ, ಬಾಳಪಯಣದಲ್ಲಿ ನನ್ನ ಜೊತೆಯಾಗಿ, ಬಾಳಪಯಣದಲ್ಲಿ ನನ್ನ ಜೊತೆಯಾಗಿ, ಮುಕ್ತಿದಾತನಾಗಿ ಬಾಯೇಸುವೆ, ಮುಕ್ತಿದಾತನಾಗಿ ಬಾಯೇಸುವೆ. ನಮ್ಮ ಎರಡು ಕರಗಳನ್ನು ಹೃದಯದ ಮೇಲಿಟ್ಟು ಕಣ್ಣುಗಳನ್ನು ಮುಚ್ಚಿ ಆಧ್ಯಾತ್ಮಿಕವಾಗಿ ಪ್ರಭುವನ್ನು ನಾವು ಭುಜಿಸಿದ್ದೇವೆ. ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು ಅಂತ ಹೇಳಿದ್ದೀವಿ. ಈ ದಿವ್ಯ ಪರಮ ಬಲಿಪೂಜೆಯನ್ನು ನಾವು ಜೊತೆಗೂಡಿ ಅರ್ಪಿಸಿದ್ದೇವೆ. ಇದೋ ಯೇಸುವೆ, ಪರಮ ಪ್ರಸಾದದ ದಿವ್ಯ ಶಕ್ತಿ ಪ್ರತಿಯೊಬ್ಬರ ಶರೀರದಲ್ಲಿ ಹರಿಯಲಿ. ಎಲ್ಲ ರೋಗಗಳು, ಬಾಧೆಗಳು ಯೇಸು ನಾಮದಲ್ಲಿ ಸೌಖ್ಯವಾಗಲಿ. ನಮ್ಮೊಳಗಡೆ ಇರುವ ಎಲ್ಲ ಭಾವನೆಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮಗೆ ಧೈರ್ಯ, ಮನೋಬಲವನ್ನು ದಯಪಾಲಿಸಿರಿ. ಎಲ್ಲ ಕೇಡುಗಳ ಮೇಲೆ ಜಯ ಹೊಂದುವಂತೆ ನಮ್ಮನ್ನು ಆಶೀರ್ವದಿಸಿರಿ.
ನಮ್ಮ ಒಳಗಡೆ ಇರುವ ಎಲ್ಲ ಮಾರಣಾಂತಿಕ ಕಾಯಿಲೆಗಳು, ವೈರಸ್ಗಳು, ರೋಗ ರುಜಿನಗಳು ನಾವು ಭುಜಿಸಿದ, ಆರಾಧಿಸಿದ, ಅರ್ಪಿಸಿದ ದಿವ್ಯ ಬಲಿಪೂಜೆ ಶಕ್ತಿಯಿಂದ ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸು ನಾಮದಲ್ಲಿ ನಿಮಗೆಲ್ಲರಿಗೂ ಜಯ, ಆಶೀರ್ವಾದ, ಬಿಡುಗಡೆ ಘೋಷಿಸುತ್ತೇನೆ. ಆಮೇನ್. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ವಾಕ್ಯ ಮತ್ತು ಸ್ವರ್ಗೀಯ ಸಂಸ್ಕಾರದ ಆಹಾರದಿಂದ ನಿಮ್ಮ ವಿಶ್ವಾಸಿಗಳನ್ನು ಪೋಷಿಸಿ ಜೀವವೀಯುತ್ತೀರಿ. ನಿಮ್ಮ ಪ್ರಿಯ ಪುತ್ರರ ಅಮೋಘ ಕೊಡುಗೆಗಳಿಂದ ಪ್ರಯೋಜನ ಪಡೆದು ಅವರ ಜೀವನದಲ್ಲಿ ಅನಂತ ಪಾಲನ್ನು ಪಡೆಯಲು ನಾವು ಯೋಗ್ಯರಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ದಿವ್ಯ ಬಲಿ ಪೂಜೆಯ ಆಶೀರ್ವಾದಗಳನ್ನು ಪಡೆಯೋಣ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪಥವನ್ನು ನಿಮಗೆ ತೋರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ಯವಾ